14 ವರ್ಷದ ಬಾಲಕ ಬೀದಿ ನಾಯಿ ಕಚ್ಚಿದ ಪರಿಣಾಮ ರೇಬಿಸ್ನಿಂದ ನರಳಾಡಿ ಸಾವನ್ನಪ್ಪಿರುವಂತಹ ದುರಂತ ಘಟನೆ ಮಧ್ಯಪ್ರದೇಶದಲ್ಲಿ ನಡೆದಿದೆ. ತನ್ನ ಚಿಕ್ಕಮ್ಮನ ಮನೆಯಲ್ಲಿ ಬಾಲಕ ತನ್ನ ಮನೆಯ ಹೊರಗಡೆ ಆಟವಾಡ್ತಾ ಇದ್ದಾಗ ಬೀದಿ ನಾಯಿಯೊಂದು ನಿತಿನ್ ನಾಥ್ ಎಂಬ ಹುಡುಗನ ಕುತ್ತಿಗೆಗೆ ಕಚ್ಚಿದ್ದು ಆ ಬಾಲಕನನ್ನ ತಕ್ಷಣ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯಲಾಯಿತು. ಅಲ್ಲಿ 3 ಡೋಸ್ ರೇಬಿಸ್ ಲಸಿಕೆಗಳನ್ನು ನೀಡಲಾಯಿತು. ಆದರೂ ಕೂಡ ಜುಲೈ 14ರಂದು 4ನೇ ಲಸಿಕೆಯನ್ನು ನೀಡಲು ನಿರ್ಧರಿಸಲಾಗಿತ್ತು. ಈ ಪರಿಸ್ಥಿತಿಯಲ್ಲಿ ನಿತಿನ್ ಸ್ಥಿತಿ ಹದಗೆಡುತ್ತಲೇ ಹೋಗ್ತಾ ಇತ್ತು ಮತ್ತು ಹುಡುಗ ನಾಯಿಯಂತೆ ವರ್ತಿಸಲು ಮತ್ತು ಬೊಗಳಲು ಪ್ರಾರಂಭಿಸ್ತಾನಂತೆ. ತದನಂತರ ಬಾಲಕನನ್ನ ಸಂಜಯ್ ಗಾಂಧಿ ಆಸ್ಪತ್ರೆಗೆ ಹಿಂತಿರುಗಿಸಿದಾಗ ಅವನಿಗೆ ಸಂಪೂರ್ಣವಾಗಿ ಲಸಿಕೆ ಹಾಕಲಾಗಿದೆ ಮತ್ತು ಪ್ರಸ್ತುತ ಅವನ ಸ್ಥಿತಿ ಗಂಭೀರವಾಗಿದೆ ಎಂದು ಕೂಡ ವೈದ್ಯರು ಹೇಳಿದರು. ಇನ್ನು ಬಾಲಕನ ಮೆದುಳಿಗೆ ರೇಬಿಸ್ ತೀವ್ರವಾಗಿ ಪರಿಣಾಮ ಬೀರಿದೆ ಎಂದು ಹೇಳಲಾಗಿದ್ದು ವೈದ್ಯರು ಅವನನ್ನು ಮನೆಗೆ ಕಳುಹಿಸಿ ಎಂದು ಸೂಚಿಸಿದರು. ಆದರೆ ಕುಟುಂಬ ಸಾಂಪ್ರದಾಯಿಕ ಭೂತ ಉಚ್ಚಾಟನೆಗೆ ಹುಡುಗನನ್ನ ಕಳುಹಿಸಿದಾಗ ಸ್ಥಿತಿ ಮತ್ತಷ್ಟು ಹದಗೆಟ್ಟಿತ್ತು ಮತ್ತು ಹುಡುಗ ಸಾವನ್ನಪ್ಪಿದ್ದಾನೆ. ಘಟನೆಗೆ ಸಂಬಂಧಿಸಿ ವೈದ್ಯರು ಸಕಾಲದಲ್ಲಿ ಸಂಪೂರ್ಣ ಚಿಕಿತ್ಸೆ ನೀಡಲು ವಿಫಲರಾಗಿದ್ದಾರೆ ಎಂದು ಬಾಲಕನ ಕುಟುಂಬವು ಕಣ್ಣೀರು ಹಾಕ್ತಾ ಇದೆ. ಮತ್ತೊಂದೆಡೆ ರೇಬಿಸ್ ಲಸಿಕೆ ಕೊಟ್ಟರೂ ಕೂಡ ಈ ಬಾಲಕ ಹೇಗೆ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದು ಕೂಡ ವೈದ್ಯಕೀಯ ಲೋಕಕ್ಕೆ ದೊಡ್ಡ ಶಾಕಿಂಗ್ ನ್ಯೂಸ್ ಆಗಿ ಪರಿಣಮಿಸಿದೆ. बच्चे नहीं आके तड़फाया तीन चार नितिन मर गया चार बहुत लोग मार डाले हैं उसको, बहुत लोगों को काटा है। कहाँ काटी इसका मतलब कहाँ पे काटा? 16 तारीख को कहाँ कुत्ता कहाँ पे? यहाँ पे यहाँ बच्चे नहीं आके तड़फाया तीन चार नितिन मर गया चार बहुत लोग मार डाले हैं उसको।